ಇನ್ನು ಉಡುಪಿಯಲ್ಲೂ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಿದೆ. ಈಗಾಗಲೇ ಹೊರ ಜಿಲ್ಲೆಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳು ಆರಂಭಗೊಂಡಿದ್ದು ಜನರು ಕೂಡ ತಮ್ಮ ಊರುಗಳಿಗೆ ತೆರಳುವಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಖಾಸಗಿ ಬಸ್ಗಳು ಇನ್ನೂ ಕೂಡ ರಸ್ತೆಗೆ ಇಳಿಯಲು ಹಿಂದೇಟು ಹಾಕ್ತಾ ಇವೆ. ತೆರಿಗೆ ವಿನಾಯಿತಿಗೋಸ್ಕರ ಖಾಸಗಿ ಬಸ್ಗಳು ರೋಡಿಗೆ ಇಳಿಯಲು ಹಿಂದೇಟು ಹಾಕ್ತಾ ಇರುವಂತದ್ದು. ಬೇಡಿಕೆ ಇರುವ ರೂಟ್ಗಳಿಗೆ ಸರ್ಕಾರಿ ಬಸ್ ಸಂಚಾರ ಮಾಡ್ತಾ ಇವೆ. ಆದರೆ ಖಾಸಗಿ ಬಸ್ಗಳಲ್ಲೇ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರು ಮಾತ್ರ ಖಾಸಗಿ ಬಸ್ಗಳಿಲ್ಲದೆ ತೊಂದರೆಗೆ ಸಿಲುಕಿದ್ದಾರೆ. ಇನ್ನೊಂದೆಡೆ ಬೇರೆ ಬೇರೆ ಊರುಗಳಿಗೆ ತೆರಳುವುದಕ್ಕೆ ಸರ್ಕಾರಿ ಬಸ್ಗಳಿಗೆ ಪ್ರಯಾಣಿಕರು ಕಾಯ್ತಾ ಇರುವುದು ಕೂಡ ಕಂಡು ಬಂದಿದೆ.